ಮಂಗಳೂರು ನಗರದ ಕೋಡಿಕಲ್ನಲ್ಲಿರುವ ನಾಗನಕಟ್ಟೆಯ ನಾಗಬಿಂಬ ಎಸೆದು ದುಷ್ಕೃತ್ಯ ನಡೆಸಿದಂತಹ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಅಂತ ಹಿಂದೂ ಸಂಘಟನೆಗಳು ಒಕ್ಕೊರಳ ಬೇಡಿಕೆಯನ್ನ ಮಂಡಿಸಿದ್ದಾರೆ. 2 ದಿನಗಳ ಹಿಂದೆ ಕೋಡಿಕಲ್ನ ನಾಗಬಿಂಬವನ್ನ ಕಿಡಿಗೇಡಿಗಳು ಕಿತ್ತೆಸೆದಿದ್ದು ಮರುದಿನ ಬೆಳಗ್ಗೆ ಈ ಘಟನೆ ಬೆಳಕಿಗೆ ಬಂದಿತ್ತು. ಕೂಡಲೇ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆರೋಪಿಗಳನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ರು. ಇಂತಹ ಘಟನೆಗಳು ನಿರಂತರವಾಗಿ ನಡೆಯುತ್ತಾ ಇದ್ದು ಇದಕ್ಕೆ ಪೊಲೀಸರ ವೈಫಲ್ಯವೇ ಕಾರಣ ಅನ್ನುವಂತಹ ಆರೋಪ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್, ಭಜರಂಗ ದಳ ಇದು ಕೋಡಿಕಲ್ ಬಂದ್ಗೂ ಕೂಡ ಕರೆ ನೀಡಿದ ಹಿನ್ನೆಲೆಯಲ್ಲಿ ಬಂಧನ ನಡೆಸಲಾಗಿತ್ತು. ಅಲ್ಲದೆ ಹಿಂದೂ ಸಂಘಟನೆಗಳು ವಿಶೇಷ ಸಭೆಯನ್ನ ಕೂಡ ಆಯೋಜನೆ ಮಾಡಿದ್ದು ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು. ಯಾರೋ ಒಬ್ಬ ತೈಮೂರನ ವಂಶಸ್ಥ ಕಿಡಿಗೇಡಿ ಈ ಕಲ್ಲನ್ನ ಎಸೆದಿದ್ದಾನೆ. ಇದನ್ನ ನಾವು ಸಹಿಸಲು ಸಾಧ್ಯ ಇಲ್ಲ. ಇದನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ತರಲು ಕಿಡಿಗೇಡಿಗಳು ಯತ್ನಿಸ್ತಾ ಇದ್ದಾರೆ. ನಾಗ ಯಾರಿಗೂ ಉಪದ್ರ ಮಾಡೋದಿಲ್ಲ. ನಾವು ಕೂಡ ನಾಗಬಿಂಬ ಕಲ್ಲನ್ನ ಮುಟ್ಬಾರ್ದು. ಆದ್ರೆ ಕಿಡಿಗೇಡಿಗಳು ಇಷ್ಟೊಂದು ಸಲೀಸಾಗಿ ಕಲ್ಲನ್ನ ಬಿಸಾಡಬೇಕಿದ್ರೆ ಅವರಿಗೆ ಏನೂ ಭಯವಿಲ್ಲ. ಪೊಲೀಸರು ಇನ್ನಾದ್ರೂ ಈ ಕಿಡಿಗೇಡಿಗಳ ಕೃತ್ಯಕ್ಕೆ ಕಡಿವಾಣ ಹಾಕ್ಲೇಬೇಕು ಅಂತ ಆಗ್ರಹಿಸಿದ್ರು. ಈ ಕೃತ್ಯದ ಒಂದು ಜಾಲ ಇದೆ. ಪೊಲೀಸರು ಇನ್ನಾದ್ರೂ ಇದಕ್ಕೆ ಕಡಿವಾಣ ಹಾಕ್ಲೇಬೇಕು. ಇದು ಮರುಕಳಿಸಬಾರದು. ಪ್ರಕಾಶ್ ಭಂಡಾರಿಯಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಎನ್ಕೌಂಟರ್ ಸ್ಪೆಷಲಿಸ್ಟ್ ಬೇಕಾಗಿದೆ ಅಂತ ಹೇಳಿದ್ರು. ಇನ್ನು ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪಲ್ ಮಾತನಾಡಿ, ನಾವು ಅತ್ಯಂತ ಪೂಜ್ಯ ಭಾವನೆಯಿಂದ ಕಾಣುವಂತಹ ನಾಗದೇವರನ್ನೇ ಅಪವಿತ್ರ ಮಾಡುವ ಕೆಲಸ ನಡೆದಿದೆ. ಅವರು ಪ್ರತಿ ಸಲ ಮಾಡೋದು ನಾವು ಪ್ರತಿಭಟನೆ ಮಾಡೋದು, ಭಾಷಣ ಮಾಡೋದು, ಇದೇ ಉತ್ತರವೇ ಎನ್ನುವಂತಹ ಕಾಲ ಬಂದಿದ್ದು ಅದಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇದಕ್ಕೊಂದು ಅಂತ್ಯ ಕಾಣಬೇಕಾಗಿದೆ ಅಂತ ಎಚ್ಚರಿಸಿದ್ರು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗು ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿತ್ತು. ಶ್ರೀಮತ್ ಸರ್ಪಾದ್ಯಸ್ತ ಕುಲವಾಸುಕಿ ನಾಗರಾಜ ನಾಗ ಬ್ರಹ್ಮ ಸುಬ್ರಹ್ಮಣ್ಯೇಶ್ವರ ದೇವರ ಪಾದಾರವಿಂದಕ್ಕೆ ಶ್ರೀಮತ್ ಸರ್ಪಾದ್ಯಸ್ತ ಕುಲವಾಸುಕಿ ನಾಗರಾಜ ನಾಗ ಬ್ರಹ್ಮ ಸುಬ್ರಹ್ಮಣ್ಯೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ಗೋವಿಂದ ಅನ್ನಿ ಗೋವಿಂದ. ನಾವು ಜಾಗೃತರಾಗಬೇಕು. ಸಂಘಟಿತ ಹಿಂದೂ ಸಮಾಜವೇ ಇದಕ್ಕೆ ಉತ್ತರ, ಒಂದೇ ಉತ್ತರ. ನಾವು ಯಾವ ಸರ್ಕಾರವನ್ನು ನಂಬಿ ಕೂತ್ಕೊಂಡ್ರೆ ಸಾಧ್ಯನೇ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ಇದ್ದಾರೆಂಬ ನಂಬಿಕೆಯನ್ನು ಇಟ್ಟು ನಾವು ಕುಳಿತುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯನ್ನು ರಕ್ಷಿಸುವಂತಹ ಕರ್ತವ್ಯ ನಮ್ಮದೇ. ಇವತ್ತು ಈ ಭಾರತದಲ್ಲಿ ಹಿಂದುತ್ವ ಉಳಿದಿದ್ರೆ ಯಾರೋ ಒಂದು ಸರ್ಕಾರ, ಯಾರೋ ಒಂದು ಪೊಲೀಸ್, ಯಾರೋ ಒಂದು ಕಾನೂನಿನಿಂದ ಅಲ್ಲ, ನೆನಪಿಟ್ಕೊಳ್ಳಿ. ಲಕ್ಷಾಂತರ ಜನ ಮಾಡಿದಂಥವರು ತ್ಯಾಗ, ಬಲಿದಾನ, ಹೋರಾಟ, ಆ ಕಾರಣಕ್ಕೋಸ್ಕರ ಇವತ್ತು ಭಾರತ ಉಳಿದಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಹಿಂದುತ್ವ ಉಳಿದಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಸಂಸ್ಕೃತಿ ಉಳಿದಿದೆ. ಹಿಂದೂ ಸಮಾಜ ರಸ್ತೆಗೆ ಇಳಿದ್ರೆ, ಹಿಂದೂ ಸಮಾಜ ಎದ್ದು ನಿಂತರೆ ಮಾತ್ರ ಈ ನಮ್ಮ ಧರ್ಮ, ಈ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಹೌದು, ನಮ್ಮ ದೇವರ ಮೇಲೆ ನಮಗೆ ನಂಬಿಕೆ ಇದೆ. ನಾವು ಇವತ್ತು ಹೋಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದೀವಿ, ಅದು ಸತ್ಯ. ದೇವರೇ, ಯಾರು ಈ ಅಪರಾಧವನ್ನು ಮಾಡಿದ್ದಾರೆ ಅವನಿಗೆ ಶಿಕ್ಷೆ ಆಗಬೇಕು, ಈ ಕೃತ್ಯ ನಡೆಸಿದವರನ್ನು ಪತ್ತೆ ಹಚ್ಚಬೇಕು ಅಂತೇಳಿ ಖಂಡಿತವಾಗ್ಲೂ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವರ ಮೇಲೆ ನಂಬಿಕೆನೂ ಇದೆ. ಆದರೆ ನಂಬಿಕೆ ಬರಬೇಕಾದ್ರೆ, ದೇವರು ಇದಕ್ಕೆ ಉತ್ತರ ಕೊಡಬೇಕಾದ್ರೆ ಯಾರೋ ಒಬ್ಬ ಇನ್ನೊಬ್ಬ ಹೋಗಿ ಪ್ರಾರ್ಥನೆ ಮಾಡಿದರೆ ಸಾಕಾಗಲ್ಲ. ಸಮಸ್ತ ಹಿಂದೂಗಳು, ಸಮಸ್ತ ಹಿಂದೂ ಸಮಾಜ ಎದ್ದು ನಿಂತು ನಾವು ರಸ್ತೆಗೆ ಇಳಿದು ಹೋರಾಟ ಮಾಡಿದರೆ ಮಾತ್ರ ದೇವರು ಇವತ್ತು ಕಂಡು ಬಿಡ್ತಾರೆ. ದೇವರು ಇವತ್ತು ಕಂಡು ಬಿಡ್ತಾರೆ. ನಾಗಮಂಡಲ ಮಲ್ಪುವ ನಮ ದೇಗ ನಾಗಮಂಡಲ ಮಲ್ಪುವ ಕರಿದು ಪೋಯಿನ ನನವರಿದಿನ ಕುಲಕ್ಕಲ್ಲ ಆರಾಧನೆ ಅವಡು ಪನ್ಪುನ ಒಂದು ಪದ್ಧತಿ. ಅವೇನು ಆಶ್ಲೇಷ ಬಲಿ ಮಲ್ತದ ನಮ ಮಲ್ಪುವ. ಆಶ್ಲೇಷ ಬಲಿಟ್ಟು ಸಂತಾನಕ್ಕೇನುವ ನಮ, ಆರೋಗ್ಯಕ್ಕೇನುವ ನಮ, ನಮನ ಕುಲಗೋತ್ರದ ಸಂಪತ್ತಿನಕ್ಕೇನುವ ನಮ. ಈತು ಒಂಜಿ ಶಿಸ್ತದ ದೇವರು ನಾಗದೇವರು. ವಾ ಸಂದರ್ಭಡ್ಲ, ವಾ ಸಮಯಡ್ಲ ಆ ಕಲ್ಲನ್ನು ನಮ್ಮ ಸ್ಪರ್ಶ ಮಲ್ಪುಲೆಕ ಇದ್ದಿ. ಇನ್ನು ಎರವರಿ ಮಖಂದೆ, ಎರವರಿ ದರಿದ್ರ ಬತಿನೆಯೇ, ಎರವರಿ ಮೂರ್ಖೆ,
ಎರವರಿ ಪಾಖಂಡಿ ಕಲ್ಲನ್ನು ಬತ್ತ ಮುಟ್ಟುದೇ ಬಂಡ ಯಾನ್ ಬನ್ಪುನಿ ಅತ್ತೆ ನಮ್ಮ ಬನ್ನಗ ತಾದಿರಿ ಜನ ಬನ್ಪುನಿ ఆయన ಕೈ ಕಡ್ಪೋಡು ಜನ ಬನ್ಪುನಿ ಸ್ವಾಮಿಲ್ ಬನ್ಪುನಿ ಅತ್ತ ఆయన ಕೈ ಕಡ್ಪೋಡು ಜನ ಬನ್ಪೇರೆ ಅಕಸ್ಮಾತ್ ಆಯ ಓಲಾಲ ತಾದಿ ಬೀದಿಡೆ ತಿಕ್ಕೇಡ ಈ ಘಟನೆ ಓಲಾಲ ಆದುಕೊಂಡ ಪರಿಸ್ಥಿತಿ ಓಡೆ ಎತ್ತು ಒಂದು ಸರಮಾಲದ ಲೆಕ್ಕಾಡ ಓಲಾಲ ಬೇತೆಕುಲು ಬತ್ತೇರಡ ಎಗಲ ಮಿತಿ ಕೇಸ್ ರೆಡಿ ಮನ್ಪೇರ ಅಕುಲು ತಯಾರು ಮನ್ಪುಯರಿಂದ ನಮ್ಮ ಎಣ್ಣೆ ದಿನ ಅಂಚದೇ ಬಣ್ಣ ನೆಕ್ಕು ತುಂಬ ಇರುವ ಕೇಸ್ ಎನ್ನ ಮಿತ್ತು ಬಾಡ್ದೇರು ಐನೇ ಪೂರ ಅದೇತ್ತದು ದುಂಬುದಾದ ಮೇರೆ ಪಾತೇರ್ದೇರು ವಾವಾ ರೀತಿ ಪಾತೇರ್ದೇರೆಂದು ನಮ್ಮ ಮಿತಿ ಕೇಸ್ ಮಾಡ್ದೇರು ಯಾ ನೆನಪು ಲಂಚ ಆಂಡ್ ನಿಕುಲು ಆ ಕೆಲಸ ಆಡ್ದಿಲ್ಲ ಎಂಕ ಬಹಳ ಅಪೇಕ್ಷೆ ಇಪ್ಪುನು ಈ ಕಲ್ವನ ಕ್ಲೇನ್ ಪತ್ತೋಡು ನಿಕುಲು ಮಂಜಿ 24 ಗಂಟೆ ಎತ್ತು ಏನೊಂದು 24 ದಿನ ಕೊರ್ಪೆ ನಿಕ್ಲೇಗ 24 ದಿನ ತಗೊಲ್ಲ ಇದು ಏರಿ ದಾಳಿ ಮಲ್ತಿದ್ದೇರು ಅಕ್ಲೇನ್ ಪತ್ತಲೇ ಇಂದುವೇ ಮೈದಾನ ನಿಕ್ಲೇನ್ ಏತು ಜನ ಪೊಲೀಸ್ ತಗೊಲ್ ನಿಕಲ್ ಪತ್ಯಾರ ನಿಕ್ಲೇಗ ಬಂಗಾರದ ಪದಕ ಮಾಡ್ತಿ ಆ ನಿಂದುವೇ ವೇದಿಕೆ ಸನ್ಮಾನ ಮಾಡ್ತೀವಿ ನಿಕ್ಲೇಗ ಇಲಾಖೆ ಪಾರಿತೋಷಕ ಕೊರಡು ಬಂದಿಕ್ಕಿ ನಮ್ಮ ಪಾರಿತೋಷಕ ಕೊಡ್ಬ ಎಸ್ ಈ ಬಗ್ಗೆ ಮಾತಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಎಚ್ಎಫ್ನ ಪ್ರಮುಖರಾಗಿರುವಂತಹ ಶರಣ್ ಪಂಪ್ವೆಲ್ ಅವರು. ಶರಣ್ ಅವರೇ ನಮಸ್ತೆ. ನಮಸ್ಕಾರ. ಹೇಳಿ ಹೇಳಿ. ಓಕೆ ಶರಣ್ ಅವರೇ, ನಾವು ನೋಡ್ತಾ ಇರ್ತೀವಿ ಈ ಕರಾವಳಿಯಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸಗಳು ನಡೀತಾ ಇದ್ರೆ ಅದೆಷ್ಟೋ ಕೆಲಸಗಳು ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂತಹ ಕೆಲಸಗಳು ನಡೀತಾ ಇದೆ. ಈಗ ನಾವು ನೋಡ್ತಾ ಹೋಗುದಾದ್ರೆ ಕೋಡಿಕಲ್ ನಾಗಬರದ ವಿಷಯ ಈಗ ಎಷ್ಟು ದಿವಸ ಆಯ್ತು ಒಂದು ನಾಗನ ಕಲ್ಲನ್ನ ಎಸೆದು, ಆದ್ರೂ ಕೂಡ ಇಷ್ಟರ ತನಕ ಕೂಡ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡ್ಲಿಕ್ಕೆ ನಮ್ಮ ಏನು ಇಲಾಖೆಗೆ ಆಗ್ಲಿಲ್ಲ. ಏನ್ ಹೇಳ್ತೀರಾ ಈ ಬಗ್ಗೆ? ನೋಡಿ, ಇದು ಬಹಳ ನೋವಿನ ಸಂಗತಿ ಮತ್ತು ಬಹಳ ದುರ್ದೈವದ ಒಂದು ವಿಚಾರ ಇದು. ಕೇವಲ ಮೊನ್ನೆ ನಡೆದಂತ ಕೋಡಿಕಲ್ನ ವಿಚಾರ ಮಾತ್ರ ಅಲ್ಲ, ಕಳೆದ 2 ವರ್ಷಗಳಲ್ಲಿ ಇಲ್ಲಿ ಕರಾವಳಿ ಭಾಗದಲ್ಲಿ ಬೇರೆ ಬೇರೆ ಹಿಂದೂ ನಮ್ಮ ಭಜನಾ ಮಂದಿರ ಇರ್ಬೋದು, ದೇವಸ್ಥಾನ ಇರ್ಬೋದು, ಈ ರೀತಿಯ ನಾಗಬನಗಳು ಇರ್ಬೋದು, ಕೊರಗಜ್ಜನಂತ ಕಟ್ಟೆಗಳಿರ್ಬೋದು, ಇದಕ್ಕೆ ದುಷ್ಕೃತ್ಯ ಎಸಗಿ ಅದನ್ನು ಅಪವಿತ್ರಗೊಳಿಸುವಂತ ಕೆಲಸ ಇದು ನಿರಂತರವಾಗಿ ಆಗ್ತಾ ಇದೆ. ಬಹುಶಃ ಇವತ್ತು ನಮ್ಮ ಹಿಂದೂ ಧರ್ಮದ ಮೇಲೆ ಆಗುತ್ತಿರುವಂತ ಇದೊಂದು ವ್ಯವಸ್ಥಿತವಾದಂತ ದಬ್ಬಾಳಿಕೆ, ಒಂದು ಷಡ್ಯಂತ್ರ, ಇದೊಂದು ಸಂಚು. ಇಷ್ಟಾದ್ರೂ ಇವತ್ತು ಜಿಲ್ಲಾಡಳಿತ ಇದನ್ನು ತಡೆಯುವಲ್ಲಿ, ಇದನ್ನು ಮಟ್ಟ ಹಾಕುವಲ್ಲಿ ಇವತ್ತು ವಿಫಲರಾಗಿದ್ದಾರೆ. ಹಾಗಾಗಿ ಇದಕ್ಕೆ ಯಾವುದೇ ಕಾರಣಕ್ಕೂ ಇದಕ್ಕೆ ಕ್ಷಮೆ ಇಲ್ಲ. ಇವತ್ತು ನಾವು ಕೋಡಿಕಲ್ಲನ್ನು ಬಂದ್ ಮಾಡಿ ಇವತ್ತು ನಾವು ಪ್ರತಿಭಟನೆ ಮಾಡಿದೀವಿ, ಸಾಮೂಹಿಕ ಪ್ರಾರ್ಥನೆ ಮಾಡಿದ್ವಿ. ನನಗೆ ಒಂದು ಮಾಹಿತಿ ಬಂತು, ಅಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಯಾರೋ ಹೋಗಿ ಅಲ್ಲಿದ್ದಂತ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿ. ಈಗ ನಾನು ಅಲ್ಲಿಗೆ ಹೋಗ್ಬೇಕಷ್ಟೇ. ಬಹುಶಃ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಇವತ್ತು ಕೇವಲ ಒಂದು ಕೋಡಿಕಲ್ ಮಾತ್ರ ನಾವು ಪ್ರತಿಭಟನೆ ಮಾಡಿದ್ದೀವಿ. ಬಹುಶಃ ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳುವಂತ ಇವತ್ತು ಒಂದು ಸಮಯ ಬಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಹಾಗಾಗಿ ಹಿಂದೂಗಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಇವತ್ತು ಪದೇ ಪದೇ ಇವತ್ತು ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಇವತ್ತು ಈ ರೀತಿಯ ನಿರಂತರವಾದಂತಹ ಕೃತ್ಯಗಳು ನಡೀತಾ ಇದೆ. ಇದನ್ನು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನಾಳೆ ನಮ್ಮ ಮನೆಗೆ ಬರ್ತಾರೆ. ಒಟ್ಟು ಇಡೀ ಸಂಸ್ಕೃತಿಯನ್ನು ನಾಶ ಮಾಡುವಂತ ಒಂದು ಕೆಲಸ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅಲ್ಲ ಶರಣ್ ಅವರೇ, ನಾನೊಂದು ಹೇಳುವಂತದ್ದು, ಈಗ ಹಿಂದೂಗಳು ಏನಿದ್ರೆ ಅವರ ದೇವಸ್ಥಾನ ಇರ್ಬೋದು ಇಂತಹ ಅನಾಚಾರಗಳು ನಡೀತಾನೆ ಇದೆ. ಆದ್ರೆ ನಾವೀಗ ನೋಡ್ಬೋದು ಇಲ್ಲಿ ಚರ್ಚ್, ಮಸೀದಿ ಇಂತಹ ಪ್ಲೇಸ್ಗಳಲ್ಲಿ ಯಾವತ್ತೂ ಕೂಡ ನಾವು ಇಂತಹ ಒಂದು ಸನ್ನಿವೇಶಗಳನ್ನ ನೋಡಿದ್ದೇ ಇಲ್ಲ. ಯಾಕೆ ಹಿಂದೂಗಳ ಈಗ ದೇವಸ್ಥಾನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಅಂತ? ಅಲ್ಲ, ನನಗೆ ಆಶ್ಚರ್ಯ ಆಗುದು ಅದೇ. ಮೊನ್ನೆ ಬೈಕಂಪಾಡಿಯಲ್ಲಿ ನಡೆದಂತ ಈ ನಾಗನ ಸ್ಥಾನದ ಅದನ್ನು ಅಪವಿತ್ರಗೊಳಿಸಿದ್ದಾರೆ, ವಿರೂಪಗೊಳಿಸಿದ್ದಾರೆ. ಅದರಲ್ಲಿ ಒಬ್ಬ ಹುಡುಗನನ್ನು ಬಂಧನ ಮಾಡಿದ್ದಾರೆ. ಅವನು ಮಾನಸಿಕ ಅಂತ ಕರೆಯುವುದು. ಹಾಗಾದ್ರೆ ನಾನು ಹೇಳುದು, ಮಾನಸಿಕನಿಗೆ ಕೇವಲ ದೇವಸ್ಥಾನ ಮಾತ್ರ ಕಾಣ್ಲಿಕ್ಕೆ ಸಿಗುವುದಾ? ಅವನು ಮಾನಸಿಕ ಆದ್ರೆ ಎಲ್ಲ ಕಡೆ ಹೋಗ್ಬೇಕು. ಇವತ್ತು ನೋಡಿ, ಒಂದೇ ಒಂದು ಪತ್ರಿಕೆಯಲ್ಲಿ ಇರ್ಬೋದು, ಒಂದೇ ಒಂದು ವರದಿ ನೋಡ್ಬೇಕಾದ್ರೆ ಚರ್ಚ್ಗಳಲ್ಲಿ ಕಳ್ಳತನ, ಚರ್ಚಿಗೆ ಹೋಗಿದ್ದಾರೆ, ಮಸೀದಿಗೆ ಕಳ್ಳತನ, ಮಸೀದಿಗೆ ಹೋಗಿದ್ದಾರೆ, ಯಾವುದೂ ಬರುವುದಿಲ್ಲ. ಅಂದ್ರೆ ಕೇವಲ ಹಿಂದೂ ಸಮಾಜದ ಹಿಂದೂ ಶ್ರದ್ಧಾ ಕೇಂದ್ರಗಳು ಮಾತ್ರ ಇವತ್ತು ಕಣ್ಮುಂದೆ ಕಾಣ್ತದೆ ಅಂತ ಕೇಳಿದ್ರೆ ಇದೊಂದು ವ್ಯವಸ್ಥಿತವಾದಂತ ಸಂಚು, ಇದು ವ್ಯವಸ್ಥಿತವಾದಂತ ಇದೊಂದು ಷಡ್ಯಂತ್ರ ಇದು. ಹಾಗಾಗಿ ಇದರ ಹಿಂದೆ ಒಂದು ದೊಡ್ಡದಾದಂತಹ ಗುಂಪು ಇವತ್ತು
ಕಾರ್ಯಾಚರಣೆ ಮಾಡ್ತಾ ಇದೆ. ಇವತ್ತು ಯಾವ ಕಾಶ್ಮೀರದಲ್ಲಿ ಯಾವ ಸ್ಥಿತಿ ಇದೆ ಅಥವಾ ಬೇರೆ ಬೇರೆ ಎಲ್ಲಿ ನಮ್ಮ ಹಿಂದೂಗಳ ಸಂಖ್ಯೆ ಎಲ್ಲಿ ಕಡಿಮೆ ಇದೆ ಅಂತ ಪ್ರದೇಶದಲ್ಲಿ ಆಗ್ತಿರುವಂತ ಯಾವ ಸ್ಥಿತಿ ಇದೆ ಅದನ್ನೇ ಇಲ್ಲಿ ಕರಾವಳಿಯಲ್ಲಿ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸ್ಪಷ್ಟವಾಗಿ ಇದರ ಒಂದು ಸಂದೇಶ ಇವತ್ತು ಅವರು ಕೊಡ್ತಾ ಇದ್ದಾರೆ. ನಾವು ಕರಾವಳಿ ಭಾಗದಲ್ಲಿ ಹಿಂದುತ್ವವನ್ನು ಬೆಳೆಸಲಿಕ್ಕೆ ನಾವು ಬಿಡುವುದಿಲ್ಲ. ಹಿಂದೂ ಸಂಘಟನೆಗಳು ಹಿಂದೂ ಸಮಾಜವನ್ನು ಬೇರೆ ಬೇರೆ ಚಟುವಟಿಕೆ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಎಂಬ ಕಾರಣಕ್ಕೋಸ್ಕರ ಇಲ್ಲಿಯ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಇವತ್ತು ತುಳುನಾಡಿನ ಯಾವ ದೈವಾರಾಧನೆ ಇರ್ಬೋದು ನಾಗಾರಾಧನೆ ಇರ್ಬೋದು ಇದನ್ನು ನಾಶ ಮಾಡಲಿಕ್ಕೆ ಮಾಡುವಂತ ಒಂದು ವ್ಯವಸ್ಥಿತವಾದಂತ ಇದೊಂದು ಕೆಲಸ ಅಂತೇಳಿ ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಓಕೆ, ನಾವು ಎಷ್ಟು ಕೂಡ ಈಗ ಹಿಂದೂಗಳಿರಬಹುದು ಯಾರೇ ಆಗಿರ್ಬೋದು ಅವರವರ ಧರ್ಮಕ್ಕೆ ಧಕ್ಕೆ ಬರುವಾಗ ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಆ ಒಂದು ಪ್ಲೇಸ್ಗೆ ಬಂದು ಅಲ್ಲಿ ಕೂಡ ಧರಣಿ ಮಾಡ್ತಾರೆ. ಎಷ್ಟು ಮಾಡಿದ್ರು ಕೂಡ ಇದೊಂದು ಇಲಾಖೆಗೆ ಏನು ನಾಟಕ ರೀತಿಯಲ್ಲಿ ಕಾಣ್ತದ ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು. ನಾನು ನೀವು ಹೇಳಿದ್ದು ಸರಿ ಇದೆ. ನಾವು ಕಳೆದ ಯಾವ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಕೂಡ ಇಷ್ಟೇ ನಮಗೆ ಸಮಸ್ಯೆಗಳಾಗಿದೆ, ಇಷ್ಟೇ ತೊಂದರೆಗಳಾಗಿದೆ. ಈ ಸರ್ಕಾರ ಬರಬೇಕಾದ್ರೂ ಇವತ್ತು ಇದು ಮುಂದುವರಿತಾ ಇದೆ. ಹಾಗಾದ್ರೆ ನಾವು ಯಾರನ್ನು ನಂಬಬೇಕು? ಇವತ್ತು ಸರ್ಕಾರಕ್ಕೆ ಇದಕ್ಕೆ ಉತ್ತರ ಇಲ್ಲ. ಯಾವ ಸರ್ಕಾರವನ್ನು ನಂಬಬೇಕು? ಪೊಲೀಸ್ ಅಧಿಕಾರಿಗಳನ್ನು ನಂಬುವಂತ ಪರಿಸ್ಥಿತಿಯಲ್ಲಿಲ್ಲ. ಇನ್ನೂ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ವಿಫಲರಾಗಿದ್ದಾರೆ. ಅರ್ಥ ಆಗ್ತಿಲ್ಲ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಇದು ಹೇಗೆ ಇದನ್ನು ಮಾಡಬೇಕು ಅಂತ ಹೇಳಿ. ಹಾಗಾಗಿ ಇದನ್ನು ನಾವು ಇನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ಯೋಚನೆ ಮಾಡಿದೀವಿ. ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆ ಸಂಘಟನೆಗಳು, ಹಿಂದೂ ದೇವಸ್ಥಾನಗಳು, ಹಿಂದೂ ಸಮಾಜದ ಎಲ್ಲ ಸಮುದಾಯದವರನ್ನು ಕರೆದು ಇದು ದೊಡ್ಡ ರೀತಿಯಲ್ಲಿ ಇದಕ್ಕೆ ಉತ್ತರ ಕೊಡುವಂತ, ದೊಡ್ಡ ರೀತಿಯಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣುವಂತ ಒಂದು ನಿರ್ಮಾಣ ಮಾಡಬೇಕು ಎಂಬ ದೃಷ್ಟಿಯಿಂದ ನಾವು ಮುಂದಿನ ದಿವಸದಲ್ಲಿ ಯೋಚನೆಯನ್ನು ಖಂಡಿತವಾಗಿ ನಾವು ಮಾಡ್ತೀವಿ. ಓಕೆ, ಇಂದಿನ ಪ್ರತಿಭಟನೆಯನ್ನ ನೀವು ಇಲ್ಲಿಗೆ ನಿಲ್ಲಿಸ್ತೀರಾ ಅಥವಾ ಮುಂದಿನ ನಡೆ ಏನು ಅಂತ ಶರಣ್ ಅವರೇ? ಈಗಾಗಲೇ ನಾವು ಇವತ್ತು ಹೇಳಿದ್ದೇವೆ. ಸ್ವಾಮೀಜಿಗಳು ಕೂಡ ಮಾತಾಡ್ಬೇಕಾದ್ರೆ ಗುರುಪುರ ಸ್ವಾಮಿಗಳು ಹೇಳಿದ್ರು ಇನ್ನಷ್ಟು ದಿವಸಗಳ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿ. ನಾವು ಇದನ್ನು ಅವಕಾಶ ಕೊಡ್ತಾ ಇದ್ದೇವೆ. ಇವರು ಪತ್ತೆ ಹಚ್ಚಬೇಕು. ನಾನು ಅದನ್ನು ಹೇಳಿದ್ದೇನೆ. ಒಂದ್ಸಲ ಇದನ್ನು ಸಂಪೂರ್ಣವಾಗಿ ನಿಲ್ಲಬೇಕಾದ್ರೆ ಪೊಲೀಸ್ ಇಲಾಖೆ ಒಂದು ದೊಡ್ಡದಾದಂತ ಇದಕ್ಕೆ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು. ಹೇಗೆ ರೌಡಿಸಮ್ ಅನ್ನು ಮಟ್ಟ ಹಾಕ್ಲಿಕ್ಕೆ ಇವರು ಎನ್ಕೌಂಟರ್ ಅಂತ ಒಂದು ಕೆಲಸವನ್ನು ಇವರು ಮಾಡ್ತಾರೆ, ಅದೇ ರೀತಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಇವತ್ತೇನು ದಬ್ಬಾಳಿಕೆ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ, ಇದನ್ನು ನಿಲ್ಲಿಸಬೇಕಾದ್ರೆ ಇಂಥ ಒಂದು ಎನ್ಕೌಂಟರ್ ನಂತ ಒಂದು ಕ್ರಮವನ್ನು ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಇಂಥ ಒಂದು ಕಠಿಣವಾದಂತ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಗೆ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಎಸ್, ಥ್ಯಾಂಕ್ ಯು ಶರಣ್ ಅವರೇ. ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ. ಎಲ್ಲರೂ ಹಿಂದೂಗಳ ಹೋರಾಟಕ್ಕೆ ಜಯ ಸಿಗ್ಲಿ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಲಿ ಅನ್ನುವಂಥದ್ದು ಕೂಡ ನಮ್ದು ಕೂಡ ಆಶಯ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೂಡ ಮಾತನಾಡಿದ್ದಕ್ಕೆ.